ರಾಯಿ ಸಮೀಪದ ಕೈತ್ರೋಡಿ ಕ್ವಾರ್ಟರ್ಸ್ನ ಶ್ರೀಮಂತರ ದೇವತೆ ಕೊರಗಜ್ಜ ಕ್ಷೇತ್ರದಲ್ಲಿ ಡಿಸೆಂಬರ್ 15ರಿಂದ ಡಿಸೆಂಬರ್ 19ರ ತನಕ ಚಂಡಿಕಾ ಯಾಗ, ಯಕ್ಷಗಾನ, ವಾರ್ಷಿಕ ನೇಮೋತ್ಸವ ಮತ್ತಿತರ ಕಾರ್ಯಕ್ರಮ ನಡೆಯಲಿದೆ ಎಂದು ಕ್ಷೇತ್ರದ ಧರ್ಮದರ್ಶಿ ಲೋಕೇಶ್ ಹೇಳಿದ್ದಾರೆ. ಕೊರಗಜ್ಜ ಕ್ಷೇತ್ರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಡಿಸೆಂಬರ್ 15ರಂದು ಬೆಳಿಗ್ಗೆ 7:30ಕ್ಕೆ ವೇದಮೂರ್ತಿ ಸುಬ್ರಹ್ಮಣ್ಯ ಪಾರಡ್ಕರ್ ಗುಂಡೇಡ್ಕ ಮತ್ತು ರಾಧಾಕೃಷ್ಣ ಭಟ್ ಪೆದಮಲೆ ಮಾರ್ಗದರ್ಶನದಲ್ಲಿ ಚಂಡಿಕಾ ಯಾಗ ಆರಂಭಗೊಳ್ಳಲಿದ್ದು, ಅಂದು ಮಧ್ಯಾಹ್ನ ಡಾ ಆನಂದ ಗುರೂಜಿ ಮತ್ತು ಕಟೀಲು ಕ್ಷೇತ್ರದ ವೇದಮೂರ್ತಿ ಕಮಲಾದೇವಿ ಅಸ್ರಣ್ಣ ಅವರ ಉಪಸ್ಥಿತಿಯಲ್ಲಿ ಪೂರ್ಣಾಹುತಿಗೊಳ್ಳಲಿದೆ ಎಂದರು. ಇದೇ ವೇಳೆ ಕೊರಗಜ್ಜ ಭಕ್ತಿಗೀತೆ ಹಾಡಿ ಗಮನ ಸೆಳೆದ ಬಾಲ ಪ್ರತಿಭೆ ಕಾರ್ತಿಕ್ ಕಾರ್ಕಳ ಅವರನ್ನ ಸನ್ಮಾನಿಸಿ ಆಶೀರ್ವಚನ ನೀಡುವರು. ಅಂದು ಸಂಜೆ ರಾತ್ರಿ 7:30ರಿಂದ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಚಿತ್ರನಟ ಅರ್ಜುನ್ ಕಾಪಿಕಾಡ್ ಮತ್ತು ದೇವದಾಸ್ ಕಾಪಿಕಾಡ್ ಭಾಗವಹಿಸುವರು. ರಾತ್ರಿ 9:00ರಿಂದ ಪನ್ನಿಯರೆ ಆವಂತಿನ ತುಳುನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಮಾಹಿತಿಯನ್ನ ನೀಡಿದರು. ಇನ್ನು ಡಿಸೆಂಬರ್ 17ರಂದು ಕಟೀಲು ಮೇಳದವರಿಂದ 3ನೇ ವರ್ಷದ ಶ್ರೀದೇವಿ ಮಹಾತ್ಮೆ, ಡಿಸೆಂಬರ್ 19ರಂದು ಮಂತ್ರದೇವತೆ ಮತ್ತು ಕೊರಗಜ್ಜ ದೇವಗಳಿಗೆ ವಾರ್ಷಿಕ ನೇಮೋತ್ಸವ ನಡೆಯಲಿದೆ ಎಂದು ಹೇಳಿದರು. ಈ ಸಂದರ್ಭ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಾಜಿ ವಲಯಾಧ್ಯಕ್ಷ ಚಂದಪ್ಪ ಪೂಜಾರಿ ಉಪಸ್ಥಿತರಿದ್ದರು. 15ನೇ ತಾರೀಕಿನ ಚಂಡಿಕೆ ಯಾಗ ಮಾಡ್ಕೊಡು ಮಾತೆರೆಗಳ ಇಡೀ ಊರಿಗೆ ಸುಖ ದಿಕ್ಕೊಡು ಅನ್ಕೊಂಡಿದ್ದ ಉದ್ದೇಶಗಳು ಮತ್ತು ನಾನು ಮಲ್ತೊಂದುಂಟು ಕಾರ್ಯಕ್ರಮ ಬೊಕ್ಕ ಮಾತ ಊರು ದಾಖಲಲ್ಲ ಪರ ಊರು ದಾಖಲಲ್ಲ ವ್ಯವಸಾಯದ ಉಳ್ಳೇರಾಕಲಿ ಬೊಕ್ಕ ರಡ್ಡದ ವಿಚಾರ ಇಂಜಿನಿಂದ ಆನೆ ಕತ್ತಲೆ ಕೊಂಚ ನಾಟಕ ಉಂಟು ಗುಡ್ಡ ದಾಖಲ ನಾಟಕ ಉಂಟು ದೇವದಾಸ್ ದಾಖಲೆ ಓ ಪಣಿಯರಾವಂದನ ನಾಟಕ ಬೊಕ್ಕ ಆನೆ 10 ಗಂಟೆಗೆ ಆನಂದ ಗುರೂಜಿ ಬರ್ತೇವೆ ಜಿ ಕನ್ನಡ ಆನಂದ ಗುರೂಜಿ ಬರ್ತೇವೆ ಅರೆ ನಂಗೆ ಲೆಪ್ಪ ಹೊಡೋದು ಮತ್ತು ಅದಾದ ಅಧ್ಯಾಪನ ಸಂಕಲ್ಪ ಇರ್ತಾನೆ ಆರು ಬರೋಡು ಬಂತಾನೆ ನಾನು ಮಾಡ್ತೇನೆ ಅತ್ತೆ ಹಾಗೆ ಇದೆ ಬರೋಡು ಆರೋಗ್ಯ ಬರೋಡು ಆಶೀರ್ವಾದ ಮಾಡ್ಕೊಡುವಂಥ ಸಂಕಲ್ಪ ಇರ್ತಾನೆ ಆ ಲೆಕ್ಕಾಚಾರ ಆರಲೆಲ್ಲ ನಿಂತು ಬರ್ಪೇರಿ ಬೊಕ್ಕ ರತ್ನದ ವಿಚಾರ ಇಂಜಿನಂಡ ಕತ್ತಲೆ ಆಣಿ 15ನೇ ತಾರೀಕಿನ ನಾಟಕ ಒಂದು ಬೊಕ್ಕ 17 ಲೆಕ್ಕ 14 ಕೊಂಜಿ ರಾಜ್ಯ 17 ಲೆಕ್ಕ ಕಟೀಲ್ದ 3 ವರ್ಷದ ಸೇವೆ ಆಟ ದೇವಿ ಮಾತಿನ ಆಟ ಉಂಟು ಬೊಕ್ಕ 14ನೇ ತಾರೀಕು 18 ರಾಜ್ಯ 14 ವರ್ಷದ ಇಲ್ಲ ಅಪ್ಪನಲ್ಲ ಅಜ್ಜನಲ್ಲ ವರ್ಷದ ಸೋಲ ಪೂರ ನಡಪೆರಣ್ಣ ಮಾತಿರಲ್ಲ ಊರು ದಾಖಲ್ಲ ಪರ ಊರು ದಾಖಲ್ಲ ಮಾತ ಜನಕ್ಕೆಲ್ಲ ಬರ್ತದೆ ಸಹಕಾರ ಮಾಡ್ತದೆ ಮಾತ ಪೊರ್ಲು ಬಗೆಯಲ್ಲಿ ಪುತ್ತೂರು ನಡಪ. ಸಂದೀಪ್ ಸಾಲ್ಯಾನ್, V4 News 24/7 ಬಂಟ್ವಾಳ.